ಸನ್ಮಾನ್ಯ ಸುಧಾಕರ್ ಶೆಟ್ಟಿಯವರು ನಮ್ಮನ್ನು ಇವತ್ತು ಅಗಲಿ ಹೋಗಿದ್ದಾರೆ. ಸುಧಾಕರ್ ಶೆಟ್ಟಿಯವರು ವೈಯಕ್ತಿಕವಾಗಿ ನನಗೆ ಭಾಳಷ್ಟು ಆತ್ಮೀಯರಾಗಿದ್ದರು. ಪುತ್ತೂರು ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ 10 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಒಬ್ಬ ಪ್ರಬಲ ಜಾತ್ಯತೀತ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು. ಪುತ್ತೂರಿನ ಗಣೇಶೋತ್ಸವದ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ನಡೆಯದಂಥ ರೀತಿಯಲ್ಲಿ ಎಲ್ಲ ಸಮುದಾಯದವರನ್ನು ಸೇರಿಕೊಂಡು ಅವರ ತತ್ವ ಸಿದ್ಧಾಂತವನ್ನು ಆ ಗಣೇಶೋತ್ಸವದಲ್ಲಿ ಸಾರ್ವಜನಿಕರಿಗೆ ತಿಳಿಯುವಂಥ ರೀತಿಯ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾಯಿದ್ರು. ಒಬ್ಬ ನಿಜವಾದ ದೈವ ಭಕ್ತನಾಗಿ ಎಲ್ಲರನ್ನು ಪ್ರೀತಿಸುವಂಥ ಗೌರವಿಸುವಂಥ ಸನ್ಮಾನ್ಯ ಸುಧಾಕರ್ ಶೆಟ್ಟಿಯವರು ಎಂಬುದನ್ನು ಯಾವ್ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾನು ಪ್ರಥಮ ಬಾರಿಗೆ ಮಾಣಿ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಂಥ ನೆನಪುಗಳು ಖಂಡಿತವಾಗಿ ಇವತ್ತು ಆಗ್ತಾಯಿದೆ. ನಮ್ಮ ಪಕ್ಷ 2 ಸಲ ಅವರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ದುರಾದೃಷ್ಟವಶಾತ್ ಅವರಿಗೆ ಶಾಸಕನಾಗುವಂಥ ರೀತಿಯ ಅವಕಾಶ ಆಗಲಿಲ್ಲ ಎಂಬುದು ನಮಗೆ ಇವತ್ತು ಕೂಡ ಅದನ್ನು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆರ ಒಟ್ಟಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ನೆನಪುಗಳು ಖಂಡಿತವಾಗಿ ನನಗೆ ಇವತ್ತು ಆಗ್ತಾಯಿದೆ. ಬಹುಶಃ ಸಮಾಜದಲ್ಲಿ ಹುಟ್ಟು ಆಕಸ್ಮಿಕ, ಸಾವಂತೂ ನಿಶ್ಚಿತ. ಹುಟ್ಟು ಸಾವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬದುಕಿದ್ದಾನೆಂಬುದು ಅದು ಭಾಳಷ್ಟು ಪ್ರಮುಖವಾದಂಥ ವಿಚಾರ. ಸುಧಾಕರ್ ಶೆಟ್ಟಿಯವರು ಅವರ ಒಂದು ಆಯುಷ್ಯದ ಅವಧಿಯಲ್ಲಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ತೊಡಗಿಸಿಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಒಬ್ಬ ದೈವ ಭಕ್ತನಾಗಿ ಎಲ್ಲರ ಪ್ರೀತಿ ವಿಶ್ವಾಸ ಗೌರವ ಗಳಿಸುವಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾರೆ ಎಂಬುದನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಸುಧಾಕರ್ ಶೆಟ್ಟಿಯವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲುವಿಕೆಯ ಆ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಆ ಕುಟುಂಬದ ಸದಸ್ಯರಿಗೆ ಅವರ ಹಿತೈಷಿಗಳಿಗೆ ಅವರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಆ ಸರ್ವಶಕ್ತನಾದ ದೇವರು ಯಾವತ್ತೂ ಕೊಡಲಿ ಎಂಬ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಪುತ್ತೂರಿನ ಒಂದು ಚರಿತ್ರೆಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಶಕ್ತಿಯಾಗಿ ಸುಧಾಕರ್ ಶೆಟ್ಟಿಯವರು ಶಾಶ್ವತವಾಗಿ ಉಳಿದುಕೊಂಡು ಬರ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.